ಮೀನುಗಾರಿಕಾ ಬೋಟ್ನಲ್ಲಿ ಮೊಬೈಲ್ ಕದ್ದನೆಂಬ ಆರೋಪದಲ್ಲಿ ಮಂಗಳೂರಿನ ಮೀನುಗಾರಿಕಾ ಬಂದರು ಧಕ್ಕೆಯಲ್ಲಿ ಆಂಧ್ರಪ್ರದೇಶ ಮೂಲದ ವೈಲಾ ಶೀನು ಎಂಬಾತನನ್ನ ಉಲ್ಟಾ ನೇತು ಹಾಕಿ ಹಲ್ಲೆ ಮಾಡಿ ಕೊಲೆಯತ್ನ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಮಂದಿ ಆರೋಪಿಗಳನ್ನ ಇದೀಗ ಬಂದರು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರೆಲ್ಲರೂ ಆಂಧ್ರಪ್ರದೇಶ ಮೂಲದವರಾಗಿದ್ದು ಆರೋಪಿಗಳನ್ನ ಕೊಂಡೂರು ಪೋಲಯ್ಯ, ಔಲ ರಾಜ್ಕುಮಾರ್, ಕಾಟಂಗರಿ ಮನೋಹರ್, ಊಟುಕೋರಿ ಜಾಲಯ್ಯ, ಕರಪಿಂಗಾರ ರವಿ, ಪುಲಯ ಕಾವೇರಿ ಗೋವಿಂದಯ್ಯ ಅಂತ ಗುರುತಿಸಲಾಗಿದೆ. ಡಿಸೆಂಬರ್ 14ರಂದು ರಾತ್ರಿ ಆಂಧ್ರಪ್ರದೇಶ ಮೂಲದ ವೈಲಾ ಶೀನು ಧಕ್ಕೆಯಲ್ಲಿ ನಿಲ್ಲಿಸಿದ್ದ ತಾನು ಕೆಲಸ ಮಾಡ್ತಾ ಇದ್ದ ಬೋಟ್ನಲ್ಲಿ ಮಲಗಿದ್ದ. ಮರುದಿನ 6 ಜನ ಆರೋಪಿಗಳು ಏಕಾಏಕಿ ಬಂದು ನಿನ್ನೆ ರಾತ್ರಿ ಬೋಟಿಗೆ ಬಂದವನು ಕಳ್ಳತನ ಮಾಡಿದ್ಯಾ ಅಂತ ಗದರಿಸಿದ್ದಾರೆ. ನಂತರ ವೈಲಾನನ್ನ ಅಪಹರಿಸಿ ಕೈಕಾಲು ಕಟ್ಟಿ ಬೊಬ್ಬೆ ಹಾಕದಂತೆ ಬಾಯಿ ಮುಚ್ಚಿ ಬೀಟಿನ ಆರ್ಯ ಕೊಕ್ಕಿಗೆ ಸಿಕ್ಕಿಸಿ ತಲೆ ಕೆಳಗೆ ಮಾಡಿ ನೇತಾಡಿಸಿದ್ದಾರೆ. ನಂತರ ಮರದ ರೀಪು ಹಾಗೂ ಕಬ್ಬಿಣದ ಸರಪಳಿಯಿಂದ ಹಲ್ಲೆ ನಡೆಸಿ ಕೊಲೆಗೆ ಯತ್ನಿಸಿದ್ದಾರೆ. ಇದಾದ ನಂತರ ಆತನನ್ನ ಸಮುದ್ರಕ್ಕೆ ಬಿಸಾಕಿ ಕೊಲೆ ನಡೆಸಲು ಮಾತುಕತೆ ನಡೆಸಿದ್ದಾರೆ. ಆ ಸಮಯ ಸಾರ್ವಜನಿಕರು ಬಂದು ವೈಲವನ್ನ ರಕ್ಷಿಸಿದ್ದಾರೆ. ಈ ಬಗ್ಗೆ ಬಂದರು ಠಾಣೆಯಲ್ಲಿ ಅಪಹರಣ ಹಾಗೂ ಕೊಲೆ ಯತ್ನ ಪ್ರಕರಣ ದಾಖಲಿಸಿದ್ದಾರೆ. ಸೌತ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 21ನೇ ತಾರೀಕು ಒಂದು 307 ಅಂದರೆ ಅಟೆಂಪ್ಟ್ ಮರ್ಡರ್ ಪ್ರಕರಣ ದಾಖಲಾಗಿದೆ. ಇದರಲ್ಲಿ ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯ ಮೂಲದ ಒಬ್ಬ ವ್ಯಕ್ತಿ ವೈಲಾ ಶೀನು ಅಂತ ಸುಮಾರು 32ರಿಂದ 34 ವರ್ಷ ವಯಸ್ಸಾಗಿದೆ ಅವನಿಗೆ. ಇವನು ಕೆಲವು ದಿನಗಳ ಹಿಂದೆ ಇಲ್ಲಿ ಅವನ ಪರಿಚಯಸ್ಥರ ಜೊತೆಗೆ ಮೀನು ಹಿಡಿಯುವಂಥ ಕೆಲಸಕ್ಕೆ ಬಂದು ಕೆಲಸ ಮಾಡ್ಕೊಂಡಿರ್ತಾನೆ. ಅದರಲ್ಲಿ ಒಂದು 5-6 ಜನ ಜಾನ್ ಶೈಲೇಶ್ 2 ಅನ್ನೋ ಒಂದು ಬೋಟಲ್ಲಿ 16ನೇ ತಾರೀಕು ಸಂಜೆ ಮೇಲೆ ಸಮುದ್ರಕ್ಕೆ ಹೋಗುವಂಥ ತಯಾರಿ ಮಾಡಿರ್ತಾರೆ. ಅವರ ಬೋಟ್ ಓನರು ಮತ್ತು ಕಾಂಟ್ರಾಕ್ಟ್ ಹೇಳಿದರೆ ಅವರ ಸೂಚನೆ ಪ್ರಕಾರ. ಆ ಮಧ್ಯೆ 15ನೇ ತಾರೀಕು ರಾತ್ರಿ ಅವರು ಒಂದು ಊಟಕ್ಕೆ ಅಂತ ಸೇರ್ಕೊಂಡಾದ ನಂತರ ಆ ಒಂದು ಊಟದ ಪಾರ್ಟಿಗೆ ಇವನು ವೈಲಾ ಶೀನು ಅಂತ ಏನು ವಿಕ್ಟಿಮ್ ಇದ್ದಾನೆ ಅವನು ಹೋಗಿರ್ತಾನೆ. ಅವತ್ತು ರಾತ್ರಿ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನೋಡಿದಂಥ ಸಂದರ್ಭದಲ್ಲಿ 2 ಮೊಬೈಲ್ಗಳು ಮಿಸ್ ಆಗಿರ್ತವೆ. ಇವನೊಬ್ಬ ಹೊರಗಡೆಯಿಂದ ಬಂದಿದ್ದರಿಂದ ಆ 2 ಮೊಬೈಲನ್ನು ಇವನೇ ಕದ್ದಿದ್ದಾನೆ ಅಂತಂದು ಅವರು ಆರೋಪ ಮಾಡಿ ಅಲ್ಲೇ ಸುಮಾರು 11 ಗಂಟೆ ಸಮಯದಲ್ಲಿ ಇದ್ದಂಥ ಈ ವಿಕ್ಟಿಮ್ನ ಆ ಜಾನ್ ಶೈಲೇಶ್ 2 ಅನ್ನೋ ಒಂದು ಬೋಟ್ ಏನಿದೆ ಆ ಬೋಟ್ ಅದ್ರಲ್ಲಿ ಕರ್ಕೊಂಡೋಗಿ ಹೊಡೆದು ಪೆಟ್ಟು ಕೊಟ್ಟು ನಂತರದಲ್ಲಿ ಅವನು ಇಲ್ಲ ನನ್ನ ಮೊಬೈಲ್ ತೊಗೊಂಡಿಲ್ಲ ಅಂತ ಹೇಳಿದಾಗ ಅವನಿಗೆ ಹಗ್ಗ ಹಾಕ್ಬಿಟ್ಟು ಉಲ್ಟಾ ನೇತು ಹಾಕ್ಬಿಡ್ತಾರೆ. ಅಂದರೆ ಕಾಲ್ ಮೇಲ್ಗಡೆ ಹಾಕ್ಬಿಟ್ಟು ವಿಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿದೆ, ಮಾಧ್ಯಮಗಳಲ್ಲೂ ಬಂದಿದೆ. ಆ ವಿಡಿಯೋದಲ್ಲಿ ಇರೋ ರೀತಿಯಲ್ಲಿ ನೇತು ಹಾಕ್ಬಿಟ್ಟು ಆಮೇಲೆ ನಂತರ ತುಂಬ ಹೊಡೆದಿದ್ದಾರೆ ಅವರಿಗೆ. ಹೊಡೆದ ನಂತರ ಅದು ಎಲ್ಲೂ ಹೊರಗಡೆ ಬರಲ್ಲ. ಸುತ್ತಮುತ್ತ 1-2 ಬೋಟ್ನವ್ರಿಗೆ ಗೊತ್ತಾಗುತ್ತೆ. ಅವರೆಲ್ಲ ಪರಿಚಯಸ್ಥರು ಇದ್ದಿದ್ದರಿಂದ ಎಲ್ಲ ಈ ಥರ ಎಲ್ಲ ಮಾಡಬೇಡಿ ಅಂತಂದೇಳಿ ಸಾರ್ಟ್ ಔಟ್ ಮಾಡ್ಕೋತಾರೆ. ಬಟ್ ನಂತರದಲ್ಲಿ ಅವನಿಗೆ ಇವನು ಎಲ್ಲಿದ್ದಾನೆ ಅನ್ನುವಂಥದ್ದು ಗೊತ್ತಾಗಲ್ಲ ವಿಕ್ಟಿಮ್. ಸೊ ನಂತರದಲ್ಲಿ ನಮ್ಮ ಸೌತ್ ಇನ್ಸ್ಪೆಕ್ಟರ್ ಲೋಕೇಶ್ ಅವ್ರಿಗೆ ಒಂದು ವಿಡಿಯೋ ಸರ್ಕ್ಯುಲೇಟ್ ಆಗ್ತದೆ. ಆ ವಿಡಿಯೋ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಇದು ಎಲ್ಲಿದು ಅಂತಂದಾಗ ಇನಿಷಿಯಲಿ ಇದು ಆಂಧ್ರ ಪ್ರದೇಶದ ತಮಿಳುನಾಡಿದಿರಬೇಕು ಅಂತಂದು ನಾವು ಸುಮ್ಮನಿದ್ವಿ. ನಂತರ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಇಲ್ಲೇ ನಮ್ಮ ಸ್ಥಳೀಯ ಮಂಗಳೂರು ಅಂತ ಗೊತ್ತಾದ್ಮೇಲೆ ನಾವು ಆ ವಿಕ್ಟಿಮ್ ಯಾರಿದ್ದಾರೆ ಮತ್ತು ಆರೋಪಿತರು ಯಾರು ಅಂತ ಪತ್ತೆ ಮಾಡೋ ಪ್ರಯತ್ನ ಮಾಡಿದಾಗ ಆ ವಿಕ್ಟಿಮ್ ವೈಲಾ ಶೀನು ಅಂತ ಇವನು ಪ್ರಕಾಶಂ ಜಿಲ್ಲೆ ಆಂಧ್ರ ಪ್ರದೇಶ ರಾಜ್ಯದವನು ಅಂತ ಗೊತ್ತಾಗುತ್ತೆ. ಅವರ ಕುಟುಂಬ ಸದಸ್ಯರ ಮುಖಾಂತರ ಸಂಪರ್ಕ ಮಾಡಿ ಅವನು ಕರೆಸ್ಕೊಂಡಾಗ ಅವನೊಂದು ಫಿರ್ಯಾದನ್ನು 307 ಕೊಟ್ಟಿದ್ದಾನೆ. ಅವನೆಲ್ಲಿ ಮತ್ತೆ ಇಲ್ಲೇ ಇದ್ಬಿಟ್ರೆ ನನಗೇನಾದ್ರು ಹೊಡೆದು ಬಿಡ್ತಾರೆ ಅಥವಾ ನನಗೆ ಹೊಡೆದು ಸಮುದ್ರದಲ್ಲಿ ಎಸಿತೀನಿ ಅಂತೆಲ್ಲ ಬೆದರಿಸಿದ್ದಾರೆ ಅಂತಂದು ಅವನು ತನ್ನ ಪರಿಚಯಸ್ಥರ ಜೊತೆಗೆ ಕಾರವಾರದಲ್ಲಿ ಹೋಗಿ ಒಂದು 4-5 ದಿನದಿಂದ ಅಲ್ಲೇ ಇರ್ತಾನೆ. ಈ ಪ್ರಕರಣದ ಒಟ್ಟು 6 ಜನ ಆರೋಪಿಗಳು ಕೊಂಡೂರು ಪೋಲಯ್ಯ, ಔಲ ರಾಜ್ಕುಮಾರ್, ಕಾಟಂಗರಿ ಮನೋಹರ್, ಊಟಕೋರಿ ಜಾಲಯ್ಯ, ಕರಪಿಂಗಾರ ರವಿ,